ಕರಾವಳಿಯಲ್ಲಿ ತುಳು ನಾಟಕಗಳಂದ್ರೆ ಬುಕ್ಕಿಂಗ್ ಮಾಡಿಡಬೇಕಾದ ದಿನಗಳಿದ್ವು. ಟಿಕೆಟ್ ಖರೀದಿಸಿ ನೋಡಬೇಕಿದ್ರೂ ನಾಟಕಗಳು ಹೌಸ್ಫುಲ್ ಆಗಿರುತ್ತಿದ್ವು. ಆದರೆ ಕಳೆದ 10 ವರ್ಷಗಳಲ್ಲಿ ತುಳು ಸಿನಿಮಾದ ಗಾಳಿ ಜೋರಾದ ಬಳಿಕ ತುಳು ನಾಟಕಗಳು ಕಡಿಮೆಯಾಗಿದ್ದವು. ಆದರೆ ತುಳುನಾಡಿನ ಖ್ಯಾತ ರಂಗಕರ್ಮಿ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಮತ್ತೆ ರಂಗಕ್ಕಿಳಿದಿದ್ದು ತುಳು ನಾಟಕ ರಂಗಕ್ಕೆ ಗ್ರೇಟ್ ಟಚ್ ಅನ್ನ ಕೊಟ್ಟಿದ್ದಾರೆ. ತುಳು ರಂಗಭೂಮಿಯಲ್ಲಿ ವರ್ಷದಿಂದೀಚೆಗೆ ಭಾರಿ ಸಂಚಲನ ಮೂಡಿಸಿದ ಕಲಾ ಸಂಗಮ ತಂಡದ ಶಿವದೂತೆ ಗುಳಿಗೆ ನಾಟಕ ದಶಕದ ಹಿಂದೆ ಮಕ್ಕಡೆ ಮಲಗಿದ್ದ ತುಳು ಚಲನಚಿತ್ರರಂಗವನ್ನ ಒರಿಯರ್ದರಿ ಅಸಲ್ ಎಂಬ ನಾಟಕವನ್ನ ಚಿತ್ರವನ್ನಾಗಿಸಿ ಯಶಸ್ವಿ ಗಳಿಸಿದ ವಿಜಯ್ ಕುಮಾರ್ ರಂಗಭೂಮಿಯಲ್ಲಿ ಮತ್ತೆ ವಿಜೃಂಭಿಸಿದ್ದಾರೆ. ಶಿವದೂತೆ ಗುಳಿಗೆ ಎನ್ನುವ ಹೆಸರಿನ ಪೌರಾಣಿಕ ಟಚ್ ಇರುವ ತುಳು ನಾಟಕವನ್ನ ವಿನೂತನ ಶೈಲಿಯಲ್ಲಿ ರಂಗಕ್ಕೆ ತಂದಿದ್ದು ಸೂಪರ್ ಹಿಟ್ ಎನಿಸಿಕೊಂಡಿದ್ದಾರೆ. ಕಲಾ ಸಂಗಮ ಕಲಾವಿದರ ಒಟ್ಟುಗೂಡುವಿಕೆಯಲ್ಲಿ ಸ್ವರಾಜ್ ಶೆಟ್ಟಿ ಮುಖ್ಯ ನಟನೆಯಲ್ಲಿ ಶಿವದೂತೆ ಗುಳಿಗೆ ನಾಟಕವು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಾದ್ಯಂತ ಅದ್ದೂರಿ ಪ್ರದರ್ಶನ ಕಾಣುತ್ತಿದೆ. 2 ಜಿಲ್ಲೆಗಳಲ್ಲಿ ಸೇರಿ ಮೇ ತಿಂಗಳ ಅಂತ್ಯದವರೆಗೆ ಫುಲ್ ಬುಕ್ಕಿಂಗ್ ಆಗಿದ್ದು, ಹಲವು ವರ್ಷಗಳ ಬಳಿಕ ನಾಟಕವೊಂದು ತುಳುವರನ್ನ ಮತ್ತೆ ರಂಗಭೂಮಿಯತ್ತ ಸೆಳೆಯುವಂತೆ ಮಾಡಿದೆ. ಇತ್ತೀಚೆಗೆ ಎಕ್ಕೂರಿನ ಮೈದಾನದಲ್ಲಿ 100ನೇ ಪ್ರದರ್ಶನ ಕಾಣುವ ಮೂಲಕ ಪೌರಾಣಿಕ ನಾಟಕಕ್ಕೂ ಪ್ರೇಕ್ಷಕರು ಪ್ರೋತ್ಸಾಹ ಮಾಡುತ್ತಾರೆ ಎಂಬುದಕ್ಕೆ ಇದುವೇ ಸಾಕ್ಷಿಯಾಗಿದೆ. ಈ ಮಣ್ಣಡು ಇನಿತ್ತ ದಿನ ಮುಟ್ಟಲ ಧರ್ಮ ಮೆರೆಪೊಂದು ಬತ್ತಿನ ಎಪ್ಪು ರಾಜ್ಯದ ಜನಮಾನಿಲೆಗೆ ಧರ್ಮದ ಸಾಧಿ ತೋಜಾದಿ ಇತ್ತೆ ಸೀಮೆ ರಾಜ್ಯದ ಈ ತೊಟ್ಟಿಲ. ಇನ್ನು ನಾಟಕದಲ್ಲಿ ಗುಳಿಗ ಪಾತ್ರದಲ್ಲಿ ಸ್ವರಾಜ್ ಶೆಟ್ಟಿ ಅಭಿನಯ ಮನಸೂರೆಗೊಂಡಿದೆ. ಸಿಂಹರಾಜ ಪುಟ್ಟುಗೆ ಮೆಪ್ಪುರಾಜ ಕಟ್ಟಿಗೆ ಇಂಡೆಗಿಲ್ಲೊಂಡೆ ಶಿವದೂತೆ ಗುಳಿಗೆಗೆ. ಸಿಂಹರಾಜ ಪುಟ್ಟುಗೆ ಮೆಪ್ಪುರಾಜ ಕಟ್ಟಿಗೆ ಇಂಡೆಗಿಲ್ಲೊಂಡೆ ಶಿವದೂತೆ ಗುಳಿಗೆಗೆ. ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಶಿವದೂತೆ ಗುಳಿಗೆ ಎನ್ನುವ ಪೌರಾಣಿಕ ಕಥಾನಕವನ್ನ ಕಳೆದ ವರ್ಷವೇ ರಂಗಕ್ಕೆ ತರಲು ತಯಾರಿ ನಡೆಸಿದ್ರು. ನಾಟಕ ರಚನೆಯಿಂದ ತೊಡಗಿ ರಂಗಸಜ್ಜಿಕೆ ಎಲ್ಲವೂ ರೆಡಿಯಾಗಿತ್ತು. ಅನೇಕ ಕಡೆ ಪ್ರದರ್ಶನಕ್ಕೆ ಬುಕ್ಕಿಂಗ್ ಕೂಡ ನಿಗದಿಯಾಗಿದ್ದವು. ಆದರೆ ಮಾರ್ಚ್ ಅಂತ್ಯದಲ್ಲಿ ಕಾಣಿಸಿಕೊಂಡ ಕೋವಿಡ್ ಲಾಕ್ಡೌನ್ ನಾಟಕ ಪ್ರದರ್ಶನ ಸಾಧ್ಯವಾಗದಂತೆ ಮಾಡಿತ್ತು. ಈ ಬಾರಿಯ ಸೀಸನ್ನಲ್ಲಿ ಮತ್ತೆ ಶಿವದೂತೆ ಗುಳಿಗೆ ಯಶಸ್ಸು ಕಂಡಿದ್ದು ವಿಜಯ್ ಕುಮಾರ್ ಅವರ ಖ್ಯಾತಿಯನ್ನ ಮತ್ತಷ್ಟು ಎತ್ತರಿಸಿದೆ. ಬಹುಕಾಲದ ಬಳಿಕ ತುಳು ನಾಟಕ ರಂಗ ದಾಖಲೆ ಸೃಷ್ಟಿಸಿದೆ. ವಿಭಿನ್ನ ಶೈಲಿಯ ಪೌರಾಣಿಕ ಕಥೆಯುಳ್ಳ ನಾಟಕ ಆಗಿದ್ದರಿಂದ ವೇದಿಕೆಯಲ್ಲಿ ಸೆಟ್ ಅನ್ನ ಭಾರೀ ವೆಚ್ಚದಲ್ಲಿ ವಿಭಿನ್ನವಾಗಿ ರೂಪಿಸಿದ್ದಾರೆ. ಕ್ಷಣಾರ್ಧದಲ್ಲಿ ಬದಲಾಗುವ ಕೈಲಾಸ ಮತ್ತು ವೈಕುಂಠಗಳ ದೃಶ್ಯಗಳು, ಮಿಂಚು ಹರಿಸುವ ಬೆಳಕಿನ ಚಿತ್ತಾರದಲ್ಲಿ ರಂಗವಿನ್ಯಾಸ ವಿಶಿಷ್ಟವಾಗಿ ಮೂಡಿಬಂದಿದೆ. ಸಂಪೂರ್ಣ ಕತ್ತಲ ನಡುವೆ ಗುಳಿಗ ದೈವ ವೇದಿಕೆಗೆ ಎಂಟ್ರಿಯಾಗುವ ದೃಶ್ಯ, ಕತ್ತಲಲ್ಲಿ ಕೋರೈಸುವ ದೇಹಕ್ಕೆ ಅಳವಡಿಸಿದ ರೇಡಿಯಂ ರಿಫ್ಲೆಕ್ಟರ್ ಗ್ರಾಫಿಕ್ಸ್ ತಂತ್ರಜ್ಞಾನದಲ್ಲಿ ಕತ್ತಲಲ್ಲಿ ಅತ್ತಿಂದಿತ್ತ ಚಲಿಸುವ ಗುಳಿಗ ದೈವದ ಘನಘೋರ ಮುಖ, ಜೀಟಿಗೆ ಇವೆಲ್ಲ ನಾಟಕದ ಪ್ರಮುಖ ಆಕರ್ಷಣೆಗಳು. ಇನ್ನು ತುಳು ರಂಗಭೂಮಿ ಎಂದರೆ ಕೇವಲ ಹಾಸ್ಯ ಎಂದು ಜರೆಯುವ ಕಾಲವಿತ್ತು. ಆದರೆ ಒಂದೇ ಒಂದು ಹಾಸ್ಯದ ತುಣುಕೆ ಇಲ್ಲದ ಈ ಪೌರಾಣಿಕ ನಾಟಕವು ಪ್ರೇಕ್ಷಕರನ್ನ ಹಿಡಿದಿಟ್ಟಿದೆ ಎಂದರೆ ನಿಜಕ್ಕೂ ಸಂತೋಷವಾಗುತ್ತದೆ ಎಂದು ಹೇಳುತ್ತಾರೆ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರು. ಕೊರೋನಾ ಸಂದರ್ಭದಲ್ಲಿ ಶಿವದೂತಗಳಿಗೆ ದಿನನಿತ್ಯ ಪ್ರಯೋಗವನ್ನುಂಡು. ಇದಕ್ಕೆ ಕಾರಣ ಮಾಧ್ಯಮ ಬಂಧುಗಳು, ಸಂಘಟಕ ಮಿತ್ರರು, ಮಲ್ಲ ಮಟ್ಟದ ಪ್ರೇಕ್ಷಕರು, ನಮ್ಮ ಜಿಲ್ಲೆದ ಜನಗಳು ಪ್ರಜ್ಞಾವಂತ ಪ್ರೇಕ್ಷಕರು ಐಟ್ಲ ಉಡುಪಿ ಜಿಲ್ಲೆದ ತಿಕ್ಕದಿನ ಪ್ರತಿಕ್ರಿಯೆ ಅವು ಈ ನಾಟಕದ ಯಶಸ್ಸಿದ ಭದ್ರ ಬುನಾದಿಂದ ಪನೊಲಿ 25 ಶೋ ಮುಟ ಮಲ್ಪೆ ಪರಿಸರ ಉಡುಪಿಡು ಈ ನಾಟಕ ಆತನು 15 ಶೋ ಬುಕ್ಕಿಂಗ್ ಉಂಡು. ಜೊತೆಟಿ ಈ ನಾಟಕದ ಒಂಜಿ ಮಲ್ಲ ಎಂಗ್ಲಿಗೆ ಯಶಸ್ಸುದಾದಂತ ಪಂಡ ಪ್ರಥಮ ಪ್ರಯೋಗ ಅನ್ನಗನೆ ನಿಕ್ಲಿಗೆ ಗೊತ್ತುಂಡು. 27 ಪ್ರಯೋಗ ಒಂದು ಬುಕ್ ಆದಿತ್ತಂಗೆ 5 ಬುಕ್ಕ ಪೋತಿನ ಈ ತೆಂಗುಲು ಡೇಟ್ ಇಜ್ಜಂದ ಬಿಡ್ತೀನೇ ಒಂದು 100 ಶೋ ಉಂಡು.
ಶಿವದೂತೆ ಗುಳಿಗೆ ಯಶಸ್ವಿ ಪ್ರದರ್ಶನದ ಮಧ್ಯೆಯೇ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಪೈಲ್ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಕರಾವಳಿಯಲ್ಲಿ ದೈವ ನಿಂದನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಛತ್ರಪತಿ ಶಿವಾಜಿಯ ಜೀವನ ಚರಿತ್ರೆಯಾಧಾರಿತ ಶಿವಾಜಿ ನಾಟಕ ರೆಡಿಯಾಗುತ್ತಿದ್ದು, ಈ ಮೂಲಕ ಕರಾವಳಿಯಲ್ಲಿ ಐತಿಹಾಸಿಕ ಚಾರಿತ್ರಿಕ ನಾಟಕಗಳು ಮತ್ತೆ ಗರಿಗೆದರಲು ಆರಂಭವಾಗಿದೆ. ಶಿವದೂತೆ ಗುಳಿಗೆ ನಾಟಕ ಶತಕ ಪ್ರದರ್ಶನದಲ್ಲಿ 40% ಉಡುಪಿ ಜಿಲ್ಲೆಯಲ್ಲಿ ಪ್ರದರ್ಶನ ಕಂಡಿರುವುದು ವಿಶೇಷ. ದುಬೈಯಲ್ಲಿ ತುಳು ರಂಗಭೂಮಿಯ ಪೌರಾಣಿಕ ಚಾರಿತ್ರಿಕ ಪ್ರದರ್ಶನವಾದ ನಾಟಕಗಳು ಕೆಲವು. ಇದೀಗ ಶಿವದೂತೆ ಗುಳಿಗೆ ನಾಟಕ ದುಬೈಯಲ್ಲಿ ಪ್ರದರ್ಶನವಾಗುವ ಮೂಲಕ ಮತ್ತೊಂದು ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಒಟ್ಟಿನಲ್ಲಿ ಆ ಮೂಲಕ ದಶಕದ ಬಳಿಕ ತುಳು ನಾಟಕ ರಂಗ ಮತ್ತೆ ವಿದೇಶದಲ್ಲಿ ಸದ್ದು ಮಾಡಲಿದೆ. ಗುಲಿಗೆ ಪಾತ್ರ ಯಾನಂಜಿ ಮಸ್ತ್ ಕೆಲವು ಸ್ಟೇಜ್ಲ ಬಂತಿನ ಒಂದು ಪಾತ್ರ ಅದಾಪಂಡ ಯಾನು ಎಲ್ಲಿಯಪ್ಪ ನಡೆದಿಂಚಲ ಗುಲಿಗೆನ ಎನ್ನ ಇಷ್ಟ ದೈವ ಪಂಡ ಗುಲಿಗೆ ಪ್ರತಿ ಕೋಲ ಓಲಾ ಹೊಡುತ್ತಿ ಏನು ಎಲ್ಲಿ ನಡೆದಿಂಚಲ ಕುಲಡಿ ತಿರುಗು ಅಂತ ಪತ್ತೊಂದು ಇತ್ತಿನ ಪ್ರತಿ ಕೋಡಿದ ಕೋಲಗಳ ಎಂಪ ಒಂದಿತ್ತ ಹೆಂಗೊಂದು ಬಾರಿ ಆಸೆ ಇತ್ತು ಲೈಫ್ ಒಂಜಿ ಚಾನ್ಸ್ ತಿಕ್ಕಂಡ ಹೆಂಗೆ ಇತ್ತ ಚಾನ್ಸ್ ತಿಕ್ಕಿಜಿ ಆ ಚಾನ್ಸ್ ತಿಕ್ಕಂಡು ನಾವೇನು ಮನ್ಪೊಡು ಪಂಡ ಗುಲಿಗ ದೈವನ ಒಂಜಿ ಆರಾಧನೆ ಮನ್ಪೊಡೋದು ಬಾರಿ ಆಸೆ ಇತ್ತು ಹೆಂಗೆ ಅಂಡ ಈ ಜನ್ಮ ಇಜ್ಜಿಂದ ಹೆಂಗೆ ಗೊತ್ತಿದ್ದನು ಅಂಡ ದಾದನ ದೇವರನ ದಯ ಐತೆ ಗುಲಿಗನ ರೂಪಡು ಸ್ಟೇಜ್ ಅಟ್ಲೀಸ್ಟ್ ಯಾರನ್ನ ಆರಾಧನೆ ಮನ್ಪು ಅಂಚನೆ ಒಂಜೆಲ್ಲ ಹೆಂಕೊಂಜಿ ಇನ್ನೇನು ಕೊಡ್ತೀರಿ ಅವೇನು ಎಡ್ಡೆ ರೀತಿ ಏನು ಮಂತೊಂದಿಲ್ಲ ಬಕ್ಕೊಂಜಿ ನಾಟಕಡು ದಾದ ಪನ್ಪಿನ್ ಮಾಡಿ ಆ ಪಾತ್ರಗ ಅಂಚಿನೊಂದು ಗುಳಿಗೆ ಒಂದು ಪನಿಪೆಟ್ಟಿಗೆ ಪೂರೆಗ್ಲ ಗೊತ್ತು ಅಬ್ಬಾರ ಅಂತ ಪ್ರತಿ ಯಾನಂದತ್ತು ಆ ಕ್ಯಾರೆಕ್ಟರ್ ಏರೆ ಮಂತನಲ್ಲ ತೆಂಗ್ಲಿಟ್ಟು ಫಸ್ಟದ ಗುಲಿಗೆ ಒಂದು 2 ಸೀನಿಗೆ ಬರ್ಪೆ ಆಯ್ಲ ಏರೆಗ್ಲ ಗೊತ್ತಪ್ಪಜಿ ಯಾನ ಆಯನಪ್ಪ ಅಂದ ಆತೇ ಪಾಪ ಆಯ್ಲ ಆತೇ ಶ್ರಮ ಬರ್ಪೆ ಅದಾಪಂಡ ಆ ಪುದರ್ಗೊಂಜಿ ಆ ವ್ಯಾಲ್ಯೂ ಉಂಡು ಪ್ರತಿ ಕತ್ತಲಕಾಲ ಗುಳಿಗಾ ಪಂಪಿನ ಪುದರಡು ನೆಲೆಯಾಯಿನಂಚಿನ ಪೊಟ್ಟುದು ಧರ್ಮರಕ್ಷಣದ ಸಾಧಿನ ಪತ್ತುವೆ ನಮ್ಮಿನಕಲಿಗೆ ಕಾಪು ರಕ್ಷಣದ ಅಭಯನು ಕೊಡ್ತು ಮನಿ ಪಾತ್ರನು ಪಲಿಪಾದಿ ಈ ಜಾಗೇಡಿ ವಾ ಶತ್ರು ಕಟ್ಟಗಳ ಬರಂದಿಗೆ ಪಂಡದೆ ಈ ಕತ್ತಲ ಕಾಲದ ಗುಳಿಗೆ ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.